ನನ್ನ ರಾಜ್ಯಕ್ಕೆ ಪಕ್ಷ ಸದಸ್ಯತೆ ನಾನು ಇವತ್ತು ರಾಜೀನಾಮೆ ಕೊಟ್ಟು ನಾನು ಪಕ್ಷರಹಿತವಾದ ಒಬ್ಬ ಅಭ್ಯರ್ಥಿಯಾಗಿ ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಹೋಗುವಂತ ನನ್ನ ಜವಾಬ್ದಾರಿ. ಈಗ ನಾನು ಪ್ರತಿಪಕ್ಷದ ಮಿತ್ರ, ನಾನು ಫ್ರೆಂಡ್ ಆಫ್ ಅಪೋಸಿಷನ್. ಸರಿಯಾಗಿ ಕೆಲಸ ಮಾಡಿ ಅಂತ ನೋಡುವುದನ್ನು ಅಧ್ಯಕ್ಷರಾಗಿ ನನ್ನ ಜವಾಬ್ದಾರಿ. ಅದು ಬಹುಶಃ ಪುತ್ತೂರಿನ ನಡು ಪೇಟೆಯಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಣ್ಣ ಮಕ್ಕಳು ಜೊತೆ ಕೈ ಹಿಡಿದುಕೊಂಡು ನೆಗಡಿಕೊಂಡು ಹೋಗುವ ವಾತಾವರಣ ಇಲ್ಲ, ಅದು ನಿರ್ಮಾಣ ಮಾಡುವಂತ ಜವಾಬ್ದಾರಿ, ಅದು ನಮ್ಮ ಜನಪ್ರತಿನಿಧಿ ಜವಾಬ್ದಾರಿ. ಯುವಕರು ಸಮಾಜವನ್ನು ಕಟ್ಟುವವರಾಗಬೇಕು ಹೊರತು ಸಮಾಜದಲ್ಲಿ ಬಿಕ್ಕಟ್ಟು ತರುವಂತ ಮನಸ್ಸು ನಿಮ್ಗೆ ಯಾರಿಗೂ ಕೂಡ ಬರಬಾರದು. ದುಷ್ಟಟ ಮುಕ್ತವಾದ ಮತ್ತು ದ್ವೇಷ ಮುಕ್ತವಾದ ಸಮಾಜವೇ ಈ ದೇಶವನ್ನು ಬಲಿಷ್ಠಗೊಳಿಸುವ ಹೊರತು ಬೇರೆ ಯಾವ್ದು ಕೂಡ ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಕಾನೂನಾತ್ಮಕವಾಗಿ ಏನೆಲ್ಲ ನನ್ನ ಸಹಕಾರವೇ ನಾನು ಸಂಪೂರ್ಣವಾದ ಸಹಕಾರ ಕೊಡ್ತೇನೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಪ್ರೀತಿ, ಸೋದರತೆ, ಏಕತೆ, ಸಮರಸ ಮುಂದೆ ಹೋಗುವಂತ ಅವಕಾಶ ಆಗಲಿ ಅಂತ. ಏನಾದ್ರೂ ನೀವು ಜನರ ಮಧ್ಯೆ ಇರುವಂತ ನಿಕಟ ಸಂಪರ್ಕ ಬೇಕಾ, ಈ ಹುದ್ದೆ ಬೇಕಂತ ಕೇಳಿದ್ರೆ ಈ ಹುದ್ದೆಯನ್ನು ತಿರಸ್ಕರಿಸಿ ನಾನು ಜನರ ಮಧ್ಯೆ ಇರುವ ಓಡಾಡುವಂತಹ ವ್ಯಕ್ತಿತ್ವ ರೂಪಿಸಿಕೊಳ್ತೇನೆ ಹೇಳುವಂತ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದೆ. ಪ್ರಪ್ರಥಮವಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನು ಪಣತಟ್ಟುಕೊಂಡು ತಮ್ಮ ಈ ಒಂದು ಒಕ್ಕೂಟವನ್ನು ರಚಿಸಿದರ ನಿಮ್ಗೆ ನಾವು ವಿಶೇಷ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಸಂವಿಧಾನಬದ್ಧವಾದ ಸ್ಥಾನ, ಸಭಾಧ್ಯಕ್ಷ ಸ್ಥಾನವನ್ನು ನಮ್ಮ ಕ್ಷೇತ್ರ ಎಲ್ಲ ಜನಸಾಮಾನ್ಯರು, ಮತದಾರರು, ನಮ್ಮ ಪಕ್ಷದ ಹಳ್ಳಿಯ ಕಾರ್ಯಕರ್ತರು, ಅದರ ಜೊತೆಯಲ್ಲಿ ಬಹುಶಃ ಓಟ್ ಇಲ್ಲದಿದ್ದರೆ ಈ ಹೊರಗಿನ ಎಲ್ಲ ಜನಸಾಮಾನ್ಯ ತಮ್ಮ ವಿಶೇಷ ದುವ ಸಹಕಾರ ನೇರವಾಗಿ ಅಲ್ಲದೆ ಪರೋಕ್ಷವಾಗಿ ಕೂಡ ನನ್ನ ಗೆಲುವಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ನೆನಪಿಸಿದ ನನ್ನ ಕಥೆಗೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಶಾಸಕನಾಗಿ ಪ್ರತಿನಿಧಿಗೆ ಮಾತ್ರ ಮಾಡಲಿಲ್ಲ, ನೀವೆಲ್ಲ ಸೇರಿ ಬಹುಶಃ ಸಹಜದ ಸಭಾಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಳ್ಳಲು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಸಭಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಗೌರವ ಬರುವ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಪ್ರದೇಶಕ್ಕೆ ಗೌರವ ತರುವಂಥ ಕೆಲಸ ನಾನು ಮಾಡುತ್ತೇನೆ. ಅದಕ್ಕಾಗಿ ತಮ್ಮೆಲ್ಲ ಸಹಕಾರ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಬಹುಶಃ ಇವತ್ತು KS ಹೆಗಡೆ ಅವರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ ಬಹುಶಃ ಕೆಲಸ ನಿರ್ವಹಿಸಿದ್ರು. ಮೈಸೂರು ರಾಜ್ಯದಲ್ಲಿ ಅವತ್ತಿಂದ ವೈಕುಂಠ ಬಾಲಿಗರ ಅವರು 2 ಸಲ ಇವತ್ತು ಜಿಲ್ಲೆಯಿಂದ ಸ್ಪೀಕರ್ ಆಗಿದ್ರು. ಯಾವ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಿದಾರ ಅದರ ಜೊತೆಯಲ್ಲಿ ಇವತ್ತು ಆ ರೀತಿಯ ಒಂದು ಗೌರವ ಪಡೆಯುವಂಥ ಅವಕಾಶ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅಷ್ಟು ಸುಲಭದ ಸ್ಥಾನ ಇವತ್ತು ಅಲ್ಲ. ಇದನ್ನು ಸಂವಿಧಾನಬದ್ಧವಾಗಿ ಅನುಗುಣವಾಗಿ ಸಂಸದೀಯ ನಿಯಮಗಳನ್ನು ಪಾಲಿಸಿಕೊಂಡು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗುವಂತಹ ಜವಾಬ್ದಾರಿ ಸ್ಥಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಸಭಾಧ್ಯಕ್ಷ ಸ್ಥಾನ ತಕ್ಷಣ ನಮ್ಗೆ ಯಾವುದೇ ಪಕ್ಷ ಇಲ್ಲ. ನನ್ನ ರಾಜ್ಯಕ್ಕೆ ಪಕ್ಷ ಸದಸ್ಯತೆ ನಾನು ಇವತ್ತು ರಾಜೀನಾಮೆ ಕೊಟ್ಟು ನಾನು ಪಕ್ಷರಹಿತವಾದ ಒಬ್ಬ ಅಭ್ಯರ್ಥಿಯಾಗಿ ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಹೋಗುವಂತ ನನ್ನ ಜವಾಬ್ದಾರಿ. ಅದಕ್ಕಾಗಿ ಬಹುಶಃ ಇವತ್ತು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಈಗ ನಾನು ಪ್ರತಿಪಕ್ಷದ ಮಿತ್ರ, ನಾನು ಫ್ರೆಂಡ್ ಆಫ್ ಅಪೋಸಿಷನ್. ನಿಮ್ಮನ್ನು ಕೆಲಸ ಮಾಡಿಸೋದು, ನೀವು ಅಧಿಕಾರದಲ್ಲಿದ್ದೀರಿ, ಸರಿಯಾಗಿ ಕೆಲಸ ಮಾಡಿ ಅಂತ ನೋಡುವುದನ್ನು ಅಧ್ಯಕ್ಷರಾಗಿ ನನ್ನ ಜವಾಬ್ದಾರಿ. ನೀವು ಕೆಲಸ ಮಾಡದಿದ್ದರೆ ಪ್ರತಿಪಕ್ಷರಿಗೆ ಮಾತಾಡಿ ಅಂತ ಚಾನ್ಸ್ ಕೊಟ್ಟು ನಿಮ್ಮ ನ್ಯೂನ್ಯತೆ ಮತ್ತು ವೈಫನ್ನು ಎತ್ತಿ ಹಿಡಿದು ಮತ್ತೆ ನಿಮ್ಮನ್ನು ಕೆಲಸ ಮಾಡಿ ಜನರಿಗೆ ಪ್ರಯೋಜನ ಆಗೋದು ಕೆಲಸದ ಜವಾಬ್ದಾರಿ ನನ್ನದಾಗಿ. ನಾನು ಪ್ರತಿಪಕ್ಷಕ್ಕೆ ನಾನು ಎಷ್ಟೇ ಮಿತ್ರನಾದರೂ ಕೂಡ, ನಾನು ಎಷ್ಟೇ ಫ್ರೆಂಡ್ಲಿ ಆದರೂ ಕೂಡ ಪ್ರತಿಪಕ್ಷದವರು ನನ್ನ ಮೇಲೆ ಸಂಶಯ ಪಡೆದು ನಿಲ್ಲಿಸುವುದಿಲ್ಲ. ಅವ್ರು ನನ್ನ ಮೇಲೆ ಜಾಸ್ತಿ ಸಂಶಯ ಬಂದೇ ಪಡೆದು ಅದಕ್ಕೆ ಏನು ಕಡಿಮೆ ಇರುವುದಿಲ್ಲ ಅಂತ ಕೂಡ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಇದು ಪರಸ್ಪರ. ಒಮ್ಮೆ ಆಡಳಿತ ಪಕ್ಷ ಪ್ರತಿಪಕ್ಷದ ಮೇಲೆ ದಾಳಿ, ಪ್ರತಿಪಕ್ಷದ ಆಡಳಿತ ಪಕ್ಷದ ಮೇಲೆ ದಾಳಿ, ಆ ಕಡೆ ಈ ಕಡೆ ದಾಳಿ ಮಾಡಿ ಲಾಸ್ಟಿಗೆ ಇಬ್ಬರು ಸೇರಿ ನನ್ನ ಮೇಲೆ ದಾಳಿ ಮಾಡೋದು, ಅಧ್ಯಕ್ಷರ ಮೇಲೆ ದಾಳಿ ಮಾಡುವಂಥ ಕೆಲಸ. ಇದೆಲ್ಲ ಕೂಡ ಆಲೋಚಿಸಿ ಚೆನ್ನಾಗಿದ್ದ ಬರುವಂಥ ದಿನಗಳಲ್ಲಿ ಇದೆಲ್ಲ ಬಹುಶಃ ಇವತ್ತು ಒದಗಿಸಿಕೊಳ್ಳುವಂಥಕ್ಕೆ ಬಹುಶಃ ನಿಮ್ಮೆಲ್ಲರ ದುವಾ ಇರಲಿ, ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಸಭಾಧ್ಯಕ್ಷ ಸ್ಥಾನ ಅದೊಂದು ಸಂವಿಧಾನಬದ್ಧವಾದ ಸ್ಥಾನ. ಯಾವುದೇ ಪಕ್ಷರಹಿತವಾಗಿ, ಜಾತ್ಯರಹಿತವಾಗಿ, ಧರ್ಮರಹಿತವಾಗಿ ನ್ಯೂಟ್ರಲ್ ಆಗಿದ್ದುಕೊಂಡು ಎಲ್ಲನೂ ಕೂಡ ತೆಕ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಹಳ ಚೆನ್ನಾಗಿ ಇವತ್ತು ಹೇಳುವಂಥ ಅವಕಾಶ ಆಗಿದೆ. ಮತ್ತು ಜನರಿಗೆ ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಬೇಕಂದ್ರೆ ಅಪೇಕ್ಷೆ ಕೂಡ ಪಡೆಯೋದಂತೂ ಕೂಡ ಇವತ್ತಿರುವಂಥ ನಾವು ಇವತ್ತು ನೋಡಿದ್ದೇವೆ. ಆದ ಕಾರಣ ಬಹುಶಃ ಸಾಮಾಜಿಕವಾಗಿ ಟೀಕೆ ಟಿಪ್ಪಣಿಗಳ ಸ್ವಾಭಾವಿಕ, ಅದು ಪ್ರಜಾಪ್ರಭುತ್ವ ಸೌಂದರ್ಯ. ಬಹುಶಃ ಇವತ್ತು ಏನು ನಮ್ಮ ಸಮಾಜದಲ್ಲಿ ಇವತ್ತು ಟೀಕೆ
ಟೀಕೆ ಟಿಪ್ಪಣಿಗೆಲ್ಲ ಬರ್ತದಲ್ಲ, ಅದನ್ನು ಸಕಾರಾತ್ಮಕವಾಗಿ ತಾವೆಲ್ಲ ಸ್ವೀಕರಿಸಿಕೊಂಡು ಇದೊಂದು ಪ್ರಜಾಪ್ರಭುತ್ವ ಸೌಂದರ್ಯ, ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಸ್ವೀಕರಿಸಿಕೊಂಡು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನೀವು ನನಗೆ ವಿಶ್ವಾಸ ಇದೆ, ಬಹುಶಃ ಅಶೋಕ್ ರೈ ಅವರಿದ್ದಾರೆ, ಬಹುಶಃ ಇವತ್ತು ಅವರು ಶಾಸಕರಾಗಿದ್ದಾರೆ, ನಿಮ್ಮೆಲ್ಲ ಜನಪ್ರತಿನಿಧಿ ಆಗಿದ್ದಾರೆ, ಅವರು ಸಂವಿಧಾನಬದ್ಧವಾಗಿ ಎಲ್ಲರನ್ನು ಕೂಡ ವಿಶ್ವಾಸ ತೆಗೆದು ಬರೆದು ಅತ್ಯುತ್ತಮವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಅವರವರ ಆಲೋಚನೆ ಮಾಡಿ ಅವರು ಒಂದು ಹೆಜ್ಜೆ ಮುಂದಿಟ್ಟು ಹೋಗುವಾಗ ನೀವೆಲ್ಲರೂ ಕೂಡ ಶಾಸಕರಿಗೆ ಸಹಕಾರ ಕೊಡುವ ಜವಾಬ್ದಾರಿ ಇತ್ತು ಆಗಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅವರು ಪ್ರತಿಯೊಂದು ಹೆಜ್ಜೆ ಇಲ್ಲ ಅದು ಹೀಗೆ ಹೋಗ್ಬೇಕಿತ್ತು, ಹೀಗೆ ಮಾತಾಡಬೇಕಿತ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಪ್ರತಿಯೊಬ್ಬ 2.5 ಲಕ್ಷ ಜನರು ಕೂಡ ಒಂದೊಂದು ಹೇಳಿದ್ರೆ ಶಾಸಕ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ನೀವು ಅವ್ರನ್ನ ಚೆನ್ನಾಗಿ ಫ್ರೀ ಹ್ಯಾಂಡ್ ಬಿಡಿ, ನಿಮ್ಗೇನು ಕೂಡ ತೊಂದರೆ ಆಗದ ರೀತಿಯಲ್ಲಿ, ನಿಮ್ಗೆಲ್ಲರಿಗೂ ಕೂಡ ಗೌರವ ಬರುವ ರೀತಿಯಲ್ಲಿ, ನಿಮ್ಗೆಲ್ಲರಿಗೂ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟ ಪ್ರಯೋಜನ ಕೆಲಸವನ್ನು ಆ ಜನಪ್ರತಿನಿಧಿಗೆ ಮಾಡುವಂಥ ಅವಕಾಶ ಇವತ್ತು ಆಗೋದ ಅವಕಾಶ. ನಾವು ಫ್ರೀ ಹ್ಯಾಂಡ್ ಆಗಿ ಕೂಡ ನಮಗೇನು, ನಮ್ಗೆ ಊರು ಆಗಬೇಕು, ಸಾಮರಸ್ಯ ಸಮಾಜ ಇರಬೇಕು, ನಮ್ಮ ನೆಮ್ಮದಿಯಿಂದ ಇರಬೇಕು, ಭವಿಷ್ಯದ ಕೆಲಸ ಇಷ್ಟಕ್ಕೆ ನಾವು ಸೀಮಿತವಾಗಿ ಅವರವರಿಗೆ ಫ್ರೀಯಾಗಿ ಅವರವರ ಅವಕಾಶ, ಅವ್ರು ಹೀಗೆ ಮಾತಾಡಬೇಕು, ಶಾಸಕ ಇಲ್ಲಿಗೆ ಹೋಗ್ಬೇಕು, ಶಾಸಕ ಅಲ್ಲಿಗೆ ಹೋಗ್ಬಾರ್ದು, ಇದೆಲ್ಲ ನೀವು ಒಂದು ಕೈಗೆ ಆ ಕಾಲಿಗೆ ಹಗ್ಗ, ಇನ್ನೊಂದು ಕೈಗೆ ಕಾಲಿಗೆ ಹಗ್ಗ ಕಟ್ಟಿ ಕೆಲಸ ಮಾಡಿದ್ರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಆದ ಕಾರಣ ಬೋಟ್ ಇರಬೇಕಾದ್ರೆ ಬೋಟಿಗೆ ಇರುವಂಥ ಹಗ್ಗನ್ನು ಕಳಚಿ ಬಿಟ್ಟು ಬಿಡಬೇಕು, ಅದು ಬೋಟ್ ಹೋಗಿ ಸುತ್ತಾಡಿಕೊಂಡು ಮೀನಿಗೆಲ್ಲ ತಂದು ಎಲ್ಲ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಕೆಲಸ ಮಾಡುವ ಅವಕಾಶ ಆಗ್ತದೆ. ಅದು ಎಲ್ಲ ಜನಪ್ರತಿನಿಧಿ ಕೂಡ ಅವರಿಗೆ ಅದು ಫ್ರೀ ಹ್ಯಾಂಡ್ ಬಿಟ್ಟು ನಿಮಗೆ ಪ್ರಯೋಜನ ಆಗುವಂಥ ವಾತಾವರಣ ನಿರ್ಮಾಣ ಮಾಡಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಾಗ ಅವ್ರ ಮೇಲೆ ಉತ್ತೇಜನದ ಕೆಲಸ ಮಾಡೋ ಅವಕಾಶ ಆಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದಿಷ್ಟೇ, ಒಬ್ಬ ಸೋದರನಾಗಿ ಪ್ರಥಮವಾಗಿ ಅಂದಂಥ ಅಶ್ವರಾಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಅಭಿವೃದ್ಧಿ ಕೆಲಸ ಸಹಕಾರ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ಕೂಡ ದೊಡ್ಡ ಮಟ್ಟದ ಒಂದು ರಾಜ್ಯಕ್ಕೆ ಅದೊಂದು ವ್ಯವಸ್ಥೆ. ನಾನು ನನ್ನ ಉಲಾಲೆಯಲ್ಲಿ ಬಹುಶಃ ನಾನು ನಿಮ್ಮಲ್ಲಿ ಕೂಡ ಹೇಳುವುದಿಷ್ಟೇ, ನಿಮ್ಮ ದೊಡ್ಡ ಮಟ್ಟದ ಗುರಿ ಯಾವುದಂತ ಹೇಳಿದರೆ ಅದು ಬಹುಶಃ ಪುತ್ತೂರಿನ ನಡು ಪೇಟೆಯಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಣ್ಣ ಸಣ್ಣ ಮಕ್ಕಳು ಜೊತೆ ಕೈ ಹಿಡಿದುಕೊಂಡು ನೆಗಡಿಕೊಂಡು ಹೋಗುವ ವಾತಾವರಣ ಇಲ್ಲ, ಅದು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅದು ನಮ್ಮ ಜನಪ್ರತಿನಿಧಿ ಜವಾಬ್ದಾರಿ. ಅದಾಗಿ ಎಲ್ಲ ಧರ್ಮದ ಒಂದು ಕೊಂಡಿಯಾಗಿದ್ದು ಜೀವನ ಮಾಡಿ ಪರಸ್ಪರ ಸಂಪರ್ಕ ಬೆಳೆಸಿಕೊಂಡು ಆ ಒಂದು ವಾತಾವರಣ ನಮ್ಮ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡುವ ಅಗತ್ಯಕ್ಕೆ ಪ್ರತಿಯೊಂದು ಸಂಘ ಸಂಸ್ಥೆಯವರನ್ನು, ಪ್ರತಿಯೊಂದು ಧರ್ಮದವರನ್ನು, ಪ್ರತಿಯೊಂದು ವಿಚಾರನೆಲ್ಲ ಮೈಗೂಡಿಸಿ ದೊಡ್ಡ ಮಟ್ಟದ ನಾಯಕತ್ವ ಹಮ್ಮಿಕೊಂಡು ಹೋಗ್ಬೇಕಂತ ಹೇಳಿ ನಾನು ಬಹುಶಃ ನಿಮಗೆ ಶುಭಾಶಯ ಸಲ್ಲಿಸ್ತೇನೆ. ನೀವು ಪ್ರಥಮವಾಗಿ ಶಾಸಕರಾಗಿದ್ದೀರಿ, ನಮ್ಮೆಲ್ಲರ ಇಚ್ಛೆ ಏನಂತ ಹೇಳಿದ್ರೆ ನೀವು ಪರ್ಮನೆಂಟ್ ಶಾಸಕರಾಗಿ ಇರಬೇಕು ಮತ್ತು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಮುಂದಿನ 10-15 ವರ್ಷ ಅಂತ ನಮ್ಮ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅವಕಾಶಗಳು ಇಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಹುಶಃ ಅತ್ಯಂತ ಸಣ್ಣದಿರುವಾಗಲೇ ರಾಜಕೀಯವಾಗಿ ಸಕ್ರಿಯವಾಗಿ ಭಾಗವಹಿಸ್ತೇವೆ. ಬಹುಶಃ ವಿದ್ಯಾರ್ಥಿ ನಾಯಕನಿದ್ದಾಗ NSO ಇದ್ದಾಗ ಅಂದರೆ 30 ವರ್ಷಗಳ ಹಿಂದೆ ಪುತ್ತೂರಲ್ಲಿ ಸಕ್ರಿಯವಾಗಿ ಬೇರೆ ಬೇರೆ ರೀತಿಯ ಆ ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲ, ಅದು ಫಿಲೋಮಿನಾ ಕಾಲೇಜ್ ಇರಲಿ, ವಿವೇಕಾನಂದ ಕಾಲೇಜ್ ಇರಲಿ, ಎಲ್ಲ ಅದು ಸುಳ್ಯ ಇರಲಿ, ಬೆಲ್ಲಾರ ಇರಲಿ, ಎಲ್ಲ ಕಡೆಯಲ್ಲಿ ಕೂಡ ಬಹುಶಃ ಇವತ್ತು ಸಕ್ರಿಯವಾದ ವಿದ್ಯಾರ್ಥಿ ನಾಯಕನಾಗಿ ಅವತ್ತು ನಾನು ಪ್ರತಿಯೊಂದು ಈ ಕಡೆ ಸುತ್ತಾಡಿದಂಥ ವಿಚಾರ. ಬಹುಶಃ ಅವತ್ತು ನಮ್ಮೆಲ್ಲ ರೀತಿಯ ಮಿತ್ರರು ಇವತ್ತು ಹಲವಾರು ಪುತ್ತೂರಿನವರು ತುಂಬ ಜನ ಇವತ್ತು ಇದ್ದಂಥ ಸಂದರ್ಭ. ಆದ ಕಾರಣ ವಿದ್ಯಾರ್ಥಿ ದೆಸೆಯಿಂದಲೇ ತಾವೆಲ್ಲರೂ ಕೂಡ ಇವತ್ತು ಮುಂದೆ ಬಂದ ಅವಕಾಶ ಆಗಿದೆ. ಬಹುಶಃ ನಾನು ಎಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವು ಅತ್ಯುತ್ತಮವಾಗಿ ತಮ್ಮ ಕಾರ್ಯನಿರ್ವಹಿಸಿಕೊಂಡು ಸರ್ವರ ವಿಶ್ವಾಸ ಪಾತ್ರ ಕಲಿಸುವಂಥ ಕೆಲಸವನ್ನು ಮುಸ್ಲಿಂ ಸಮುದಾಯ ಒಕ್ಕೂಟ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಯುವಕ ಮಿತ್ರ ಮುನೀರ್ ಮತ್ತು ಎಲ್ಲ ನಮ್ಮ ತಂಡದ ಯುವಕ ಮಿತ್ರರಿದ್ದೀರಿ, ನನಗೆ ಅತ್ಯಂತ ಸಂತೋಷ. ಯುವಕರು ಸಮಾಜವನ್ನು ಕಟ್ಟುವವರಾಗಬೇಕು ಹೊರತು ಸಮಾಜದಲ್ಲಿ ಬಿಕ್ಕಟ್ಟು ತರುವಂಥ ಮನಸ್ಸು ನಿಮ್ಗೆ ಯಾರಿಗೂ ಕೂಡ ಬರಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬಹುಶಃ ಸಮಾಜದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಮನೋಭಾವದ ಹೊರತು ನೀವು ಸಮಾಜದಲ್ಲಿ ಸಮಸ್ಯೆ ಸೃಷ್ಟಿಸುವವರಾಗಬಾರ್ದು ಅಂತ ಹೇಳಲಿಕ್ಕೆ ಇಚ್ಛಿಸಿ. ಯು ಶುಡ್ ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್, ಯು ಶುಡ್ ಬಿ ದ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಯಾವುದೇ ಒಂದು ವಿಚಾರ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೇಗೆ ಅಂತ ನೋಡಬೇಕು ಹೊರತು ಅದಕ್ಕೆ ಇನ್ನಷ್ಟು ಜೋರು ಮಾಡಿದನ್ನು ಹೇಗೆ ಜಾಸ್ತಿ ಮಾಡಿದಂಥ ಆಲೋಚನೆ ಕೂಡ ಯಾರಲ್ಲಿ ಕೂಡ ಆಗಬಾರ್ದು. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಸಕಾರಾತ್ಮಕದ ಚಿಂತೆ ಅಲ್ಲದೆ ನಕಾರಾತ್ಮಕದ ಚಿಂತೆ ಯಾರಲ್ಲಿ ಕೂಡ ಇವತ್ತು ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಅವಕಾಶ ಆಗ್ತೇನೆ. ಅದು ಬಹುಶಃ ನಮ್ಮ ಯುವಕರ ತಂಡ ನೀವು ಈ ರೀತಿಯ ದೊಡ್ಡ ಮಟ್ಟದ ಆಲೋಚನೆ ಮಾಡಿಕೊಂಡು ಯುವಕರ ತಂಡ ಪ್ರತಿಯೊಂದು ಹೆಜ್ಜೆ ಮುಂದಿಟ್ಟಾಗ ನನಗೆ ವಿಶ್ವಾಸ ಇದೆ, ನೀವೆಲ್ಲರೂ ಒಗ್ಗಕ್ಕಾಗಿ ಉತ್ತಮವಾದ ಮನೋಭಾವದಿಂದ ಒಂದು ಹೆಜ್ಜೆ ಮುಂದೇಡಿ ನಿಮ್ಮ ಜೊತೆ ಎಲ್ಲ ಸಮಾಜವರು 10 ಹೆಜ್ಜೆ ನಿಮ್ಮ ಇಟ್ಟು ಮುಂದೆ ಬರ್ತಾರೆ ಎಂಬ ವಿಶ್ವಾಸ ನನಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಅವಕಾಶ ಇವತ್ತು ಆಗುವಂಥದ್ದು. ಆದ ಕಾರಣ ಬಹುಶಃ ತಾವೆಲ್ಲ ಯಾಕಂತ ಹೇಳಿದರೆ ಇವತ್ತು ನಮಗೆ ಪ್ರೀತಿ ಸಾಮರಸ್ಯ ಸೋದರತ್ವ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಪ್ರೀತಿ
ಸೋದರತೆ ಸಾಮರಸ್ಯಕ್ಕೆ ನಾವು ಬಹುಶಃ ಇವತ್ತು ದೊಡ್ಡ ಮಟ್ಟದ ಇವತ್ತು ಕೊಡುಗೆ ಕೊಡುವಂಥ ಕೆಲಸ ಅದು ನಮ್ಮ ನಿಮ್ಮೆಲ್ಲರ ಕೆಲಸ. ನಮ್ಮ ನಿಮ್ಮೆಲ್ಲರ ಕೆಲಸ ಯಾಕೆ ಅಂತ ಹೇಳಿದ್ರೆ ಅದು ನಮಗಾಗಿ ಬೇಕಾಗಿಲ್ಲ, ನಮಗಾಗಿ ನಮ್ಮ ಹಿರಿಯರಂಥವರೆಲ್ಲ ಕೂಡ ಇದು ಉತ್ತಮ ಸಮಾಜ ನಿರ್ಮಾಣ ಮಾಡಿಕೊಟ್ಟು ನಮ್ಗೆ ಹೇಗಾದ್ರೂ ಬದುಕಿ ಹೋಗ್ಬೋದು. ಆದರೆ ಈ ಸಮಾಜದಲ್ಲಿ ನಾವು ಮಾತ್ರ ಬದುಕಲ್ಲ, ಇನ್ನು ಕೋಟ್ಯಾಂತರ ಹುಟ್ಟಿ ಬರುವಂಥ ಮಕ್ಕಳಿದ್ದಾರೆ. ಈಗಿರೋ ಸಣ್ಣ ಸಣ್ಣ ಲಕ್ಷಾಂತರ ಈಗ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಇನ್ನು ಈಗಿರುವ ಸಣ್ಣ ಸಣ್ಣ ಮಕ್ಕಳು ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ನಮ್ದಾಗಿದೆ. ಇಲ್ಲದಿದ್ದರೆ ನಮ್ಮನ್ನು ಶಬ್ದಿಸುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಆ ರೀತಿಯ ದೊಡ್ಡ ಮಟ್ಟದ ಆಲೋಚನೆ ಬಹುಶಃ ನಿಮ್ಮೆಲ್ಲರಲ್ಲಿ ಬರುವಂಥ ಅಗತ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಆದ ಕಾರಣ ಪ್ರೀತಿ ಸೋದರತೆಗೆ ವಿಶೇಷವಾದ ಮಹತ್ವ ಇದೆ. ಬಹುಶಃ ಕೆಲವೊಂದು ವಿಚಾರಗಳು ತಾವು ಮೈಗೂಡಿಸಿಕೊಂಡು ಅವಕಾಶ ಆಗಬೇಕು. ತಾವೆಲ್ಲರೂ ಕೂಡ ಅತ್ಯಂತ ತಾಳ್ಮೆಯಿಂದ ಪ್ರೀತಿಯಿಂದ ನಿಮಗೆ ಯಾರು ಎಷ್ಟೇ ತೊಂದರೆ ಮಾಡಿದ್ರು ಕೂಡ ಅವನ ಬೆನ್ನು ತಟ್ಟಿ ಅವನು ಶ್ರಮಿಸಿಕೊಂಡು ಮುಂದೆ ಹೋಗಿ ಏನೇ ಸಮಸ್ಯೆ ಇರುವ ಅತ್ಯಂತ ತಾಳ್ಮೆಯಿಂದ ತಾವು ಬಹುಶಃ ಉದ್ಯೋಗಗೊಳ್ಳದೆ ಭಾವನಾತ್ಮಕವಾಗಿ ಅದಕ್ಕೆ ಪ್ರತಿರೋಧ ತೋರಿಸದೆ ಸಮಾಧಾನದಿಂದ ತಾವು ಬಹುಶಃ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ನಿಮ್ಮ ಅತ್ಯಂತ ತಾಳ್ಮೆ ಯಾರಿಗಿದ್ದಾನೆ ಆ ವ್ಯಕ್ತಿಯನ್ನು ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿತ್ವ ಎಲ್ಲ ಕೂಡ ನಿಮಗೆ ಬರುವಂಥ ವ್ಯಕ್ತಿತ್ವ ಆಗಬೇಕು. ಅದು ನಿಮ್ಮ ಒಕ್ಕೂಟದ ದೊಡ್ಡ ಮಟ್ಟದ ಒಂದು ಗುಣಯುತ ಬರುವಂಥ ಅವಕಾಶ ಆಗಬೇಕು. ಬಹುಶಃ ನಿಮ್ಮ ಈ ಮುಸ್ಲಿಂ ಸಮುದಾಯ ಒಕ್ಕೂಟ ಪುತ್ತೂರನ್ನು ಈ ಒಂದು ಪುತ್ತೂರಿನ ಮುಸ್ಲಿಂ ಮಾತ್ರ ಎಲ್ಲ ಜಾತಿ ಎಲ್ಲ ವರ್ಗದವರು ಅತ್ಯಂತ ಪ್ರೀತಿಯಿಂದ ಇದು ನಮ್ಮದೇ ಒಂದು ಸಂಘಟನೆ, ಸಮಾಜಕ್ಕೆ ಬೇಕಾಗುವಂಥ ಸಂಘಟನೆ ಎಂಬ ಬಿಂಬಿಸುವಂಥ ಕೆಲಸ ಕಾರ್ಯ ನಿಮಗೆಲ್ಲರಿಗೂ ಇವತ್ತು ಅತ್ಯಗತ್ಯವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ನಮ್ಮ ಅತ್ಯಂತ ಸಂತೋಷ ಯುವಕರೆಲ್ಲ ಸೇರಿಕೊಂಡು ತಾವು ಈ ರೀತಿಯ ಕಾರ್ಯಕ್ರಮಕ್ಕೆ ಮಾಡಿದಿರಿ. ನನ್ನನ್ನು ಮತ್ತು ಅಶೋಕರನ್ನು ಸನ್ಮಾನಿಸಿದ ಮತ್ತು ಇಲ್ಲಿ ನಿಮ್ಮ ಕೆಲಸ ಮುಗಿಲಿಲ್ಲ, ಕೆಲಸ ಇನ್ನು ನಿಮ್ಮದು ಪ್ರಾರಂಭ ಆಗುವಂಥ ಅವಕಾಶ ಆಗ್ತದೆ. ಎಷ್ಟು ನಿಮಗೆ ಆಗ್ತದೆ ಅಷ್ಟು ಗಡಿಬಿಡಿಲ್ಲದೆ ಸಮಾಧಾನದಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಗಳು ಬರಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಉತ್ತಮವಾಗಿ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿದೆಲ್ಲ ಬರ್ತದೆ. ನನಗೆ ಹೇಳಿದಂಗೆ ಯಾವುದು ಕೂಡ ತಲೆ ಕೆಡಿಸಿ ಹೋಗುವಂಥ ಅವಕಾಶ ಮಾಡಬೇಡಿ. ನೀವು ನಿಮ್ಮಷ್ಟಕ್ಕೆ ಮುಂದೆ ಹೋಗುವಂಥ ವ್ಯವಸ್ಥೆ ಆಗುವಂಥ ಅವಕಾಶ ಮಾಡಿ. ನೀವು ಎಷ್ಟೇ ಟೀಕೆ ಮಾಡಿದ್ರು ಕೂಡ ನೀವು ನಿಮ್ಮ ಸ್ಪಷ್ಟವಾದ ಮನಸ್ಸು ಮತ್ತು ಒಂದು ಸ್ಪಷ್ಟವಾದ ಹೃದಯದ ಮೂಲಕ ನೀವು ತಮ್ಮ ಹೆಜ್ಜೆಯನ್ನು ಮುಂದಿಟ್ಟಾಗ ಯಾರು ನಿಮ್ಮ ಟೀಕೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಹಿಂದೆ ಬಂದು ನಿಮಗೆ ಬೆಂಬಲ ಕೊಡ್ತಾರೆಂಬ ವಿಶ್ವಾಸ ಇರುವಂಥ ಕೆಲಸ ಇವತ್ತು ಕೂಡ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ತಾವೆಲ್ಲ ಇವತ್ತು ಯುವಕರಿದ್ದೀರಿ, ಮುಂದಿನೆಲ್ಲೂ ಕೂಡ ನಾವು ಮಾತಾಡಿ ಹೋಗುವಂಥ ಅವಕಾಶ ಮಾಡುವ. ತಾವೆಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿ ಬಹುಶಃ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಪರಸ್ಪರ ಒಂದು ಪ್ರೀತಿ ವಿಶ್ವಾಸದ ಬಂಧುತ್ವದ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ತಾವು ಮುಸ್ಲಿಂ ಸಮುದಾಯ ಒಕ್ಕೂಟ ಅಂತ ಇದ್ದುಕೊಂಡು ನೀವು ಬರೀ ಮುಸ್ಲಿಮರ ಬಗ್ಗೆ ಮಾತ್ರ ಮಾತಾಡೋದಲ್ಲ, ನೀವೆಲ್ಲರಿಗೂ ಅನ್ಯಾಯವಾದಗಳು ಕೂಡ ಮಾತಾಡುವಂಥ ಮನೋಭಾವನ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ನೀವು ಬೇರೆಯವರಿಗೆ ಅನ್ಯಾಯವಾದಾಗ ಬೇರೆಯವ್ರ ಕಷ್ಟದಲ್ಲಿದ್ದಾಗ ನೀವು ಮುಂದೆ ನಿಂತು ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ಸಹಕಾರ ಮಾಡಿದರೆ, ಮುಸ್ಲಿಂ ಸಮುದಾಯದ ಕಷ್ಟದಲ್ಲಿದ್ದಾಗ ಮತ್ತು ಅವ್ರಿಗೆ ಅಗತ್ಯ ಬಂದಾಗ ಬೇರೆಯವರು ಕೂಡ ನಿಮ್ಮ ಬಗ್ಗೆ ಮಾತಾಡಿಕೊಂಡು ಸಹಕಾರ ಕೊಡುವಂಥ ಮನೋಭಾವನ ಸಮಾಜ ತೋರಿಸ್ತಾರೆ ಎಂಬ ಒಂದು ಸಮಾಜವನ್ನು ನಿಮ್ಗೆ ಇರುವಂಥ. ನೀವು ಬೇರೆಯವರ ಬಗ್ಗೆ ಮಾತಾಡದಿದ್ರೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಅವರು ಕಾರ್ಯಕ್ರಮವಾಗ ನಮ್ಮನ್ನು ಕರೆದ ಅವ್ರನ್ನ ಕೊಡ್ತಾರೆ, ಅವ್ರು ನಿಮ್ಮನ್ನು ಕರೀತಾರೆ. ನೀವು ಅವರ ಕಷ್ಟದಲ್ಲಿ ಸ್ಪಂದಿಸಿದಾಗ ಅವ್ರು ಬಂದು ನಿಮ್ಮ ಕಷ್ಟದಲ್ಲಿ ಸ್ಪಂದಿಸ್ತಾರೆ. ಇದು ನೀವು ನಿಮ್ಮಷ್ಟಕ್ಕೆ ಮಾಡೋದು, ಅವರವರಷ್ಟಕ್ಕೆ ಮಾಡೋದು. ಸಮಾಜದಲ್ಲಿ ಬಿಕ್ಕಟ್ಟು ಓದಿಸೋದು ಗ್ಯಾಪ್ ಹಿಂದೆ ಅದಕ್ಕೆ ನಾವು ಎಲ್ಲಿ ಕೊಡ ಅವಕಾಶ ಕೊಡಬಾರ್ದಂತ ಮನೋಭಾವ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನನ್ನ ಸಮಾಜದಲ್ಲಿ ಇವತ್ತು ಸಮಾಜ ನಾನು ಯಾವಾಗಲೂ ನಿನ್ನೆ ಕೂಡ ಅಧಿಕಾರಿಗಳು ಹೇಳಿದ್ದೇನೆ, ದುಶ್ಚಟ ಮುಕ್ತವಾದ ಮತ್ತು ದ್ವೇಷ ಮುಕ್ತವಾದ ಸಮಾಜವೇ ಈ ದೇಶವನ್ನು ಬಲಿಷ್ಠಗೊಳಿಸುವ ಹೊರತು ಬೇರೆ ಯಾವುದು ಕೂಡ ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಂದು ಸಂಘ ಸಂಸ್ಥೆಯವರು, ಪ್ರತಿಯೊಂದು ಧಾರ್ಮಿಕದ ಮುಖಂಡರು, ಪ್ರತಿಯೊಂದು ಬಹುಶಃ ಇನ್ನಿತ ಎಲ್ಲ ಕೂಡ ಶಾಸಕರಿಗೆ ಜನಪ್ರತಿನಿಧಿಗಳ ಸಂಪೂರ್ಣವಾದ ಸಹಕಾರ ಕೊಡಿ. ಆವಾಗ ಮಾತಿದು ಬಗೆಹರಿಸ ಸಾಧ್ಯ ಹೊರತು ಇಲ್ಲ ಒಬ್ಬ ಜನಪ್ರತಿನಿಧಿಯಿಂದ ಒಬ್ಬ ಸರ್ಕಾರದಿಂದ ಎಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ. ನೀವು ಜೊತೆಗೆ ನಿಂತಾಗ ಮಾತ್ರ ಇದು ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದಾಗ ದುಶ್ಚಟ ಮುಕ್ತವಾದ ಸಮಾಜ ಮತ್ತು ದ್ವೇಷ ಮುಕ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಇದು ಮುಂದೆ ನಿಂತು ಹೋಗುವಂಥ ಅವಕಾಶ ಆಗಲೇಬೇಕು. ಎಲ್ಲ ಯುವ ಜನಾಂಗ ದುಶ್ಚಟ ಮುಖಾಂತರ ನೀವು ಇಲ್ಲಿ ಹೋರಾಡದಿದ್ದಲ್ಲಿ ಭವಿಷ್ಯದ ಸಮಾಜಕ್ಕೆ ದೊಡ್ಡ ಮಟ್ಟದ ತೊಂದರೆ ಆಗುವಂಥ ಕೆಲಸ ಆಗ್ತದಂತ ನಾನು ಎಚ್ಚರಿಸಿಕೊಂಡು ನಾನು ಇವತ್ತು
ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಬಹಳಷ್ಟು ನನಗೆ ಮಾತಾಡಲಿಕ್ಕಿದ್ರು ಕೂಡ ನಾನು ಬಹುಶಃ ನನಗೆ ಕ್ಷೇತ್ರದಲ್ಲಿ ಈಗಾಗಲೇ ನನ್ನ ಕಾರ್ಯಕ್ರಮದಲ್ಲಿ ಅಲ್ಲಿ ಬಹಳಷ್ಟು ಜನ ಇದ್ದ ಕಾರಣ ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಬಹುಶಃ ಅಶೋಕ್ ರಾವ್ ಇದ್ದಾರೆ. ಈ ಕಾರ್ಯಕ್ರಮ ಬೇಗ ಹೋಗ್ಲಿಕ್ಕೆ ಬೇಕಾಗಿ ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲ ಬೇಡಿಕೊಂಡು ನಾನೊಬ್ಬ ಸಭಾಧ್ಯಕ್ಷನಿಂದಲೂ ಒಬ್ಬ ಸೋದರನಾಗಿ ನಿಮ್ಮೆಲ್ಲ ಉತ್ತಮ ಕಾರ್ಯದಲ್ಲಿ ನಾನು ಬಹುಶಃ ನಿಮ್ಮ ಜೊತೆ ನಾನು ಖಂಡಿತವಾಗಿ ಇದ್ದೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾನೂನಾತ್ಮಕವಾಗಿ ಏನೆಲ್ಲ ನಾನು ಸಹಕಾರವೇ ನಾನು ಸಂಪೂರ್ಣವಾದ ಸಹಕಾರ ಕೊಡ್ತೇನೆ. ಕಾನೂನು ತಪ್ಪಿದರೆ ನನಗೇನು ಕೂಡ ನನಗೆ ಯಾಕೆ ಕೊಡಲಿ ಅಂತೇಳಿ ನನಗೆ ಕೂಡ ಹೇಳಿದ್ದೇನೆ. ನಾನು ಲಾ ಕಾಲೇಜಿನಲ್ಲಿದ್ದೆ. ಲಾ ಕಾಲೇಜಿನಲ್ಲಿ ಇದ್ದುಕೊಂಡು ಅಲ್ಲಿ ಕಾಲೇಜು ವಿದ್ಯಾರ್ಥಿ ಸ್ಟೂಡೆಂಟ್ ಯೂನಿಯನ್ ಅಲ್ಲ ಗಲಾಟೆ ಆಗ ಜೋರಿತ್ತು. NSU ನಾವು ABVP ವಿದ್ಯಾರ್ಥಿ ಸೇನೆ ಈ ಭಾಳಷ್ಟು ಚರ್ಚೆ ಆಗಿ ಕೆಲವೊಮ್ಮೆ ಗಲಾಟೆ ಎಲ್ಲ ಆಗ್ತಾ ಇರ್ತಾಯಿದೆ. ಆಗ ಏನೋ ಒಂದು ಗಲಾಟೆ ನನಗೆ ಗೊತ್ತು. ನಾನು ಕ್ಲಾಸಲ್ಲಿದ್ದೆ. ನನ್ನ ಹತ್ರ ಬಂದು ಪೊಲೀಸ್ ಹೇಳ್ತಾರೆ ಇವನು ಕರೀತಾ ಇದ್ದಾರೆ, ನನ್ನ ಸ್ಟೇಷನ್ ಕರ್ಕೊಂಡು ಹೋದ್ರು, ಕದ್ರಿ ಸ್ಟೇಷನ್. ಅವ್ರು ಹೇಳ್ತಾರೆ ಎಲ್ಲ ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್ ಎಲ್ಲ ನೀರು ಮಾಡಿಸಿದ್ರು ನನ್ನ ಮೇಲೆ. ಅಲ್ಲಿ ಯಾರ ಬಂದು ದೂರ ನಾನು ಕ್ಲಾಸ್ ರೂಮಲ್ಲಿದ್ದೆ. ನನಗೇನು ಗೊತ್ತು, ನನ್ನ ಅಟೆಂಡೆನ್ಸ್ ಬುಕ್ ತೆಗೆದು ನೋಡಿ ನಾನು ಇಲ್ಲಿ ಒಳಗೆ ಕೂತ್ಕೊಂಡು ಕ್ಲಾಸಲ್ಲಿ ಅದು 11:30 ಗಂಟೆಗೆ ಆಗಿದ್ದೇನೆ. ಅದು ಅಲ್ಲಿ ಬಿ ಎಲ್ಲ ನೀನು ಕೋರ್ಟಲ್ಲಿ ಹೇಳು, ಇಲ್ಲಿ ಹೇಳ್ಬೇಡ ಅಂತ ಹೇಳಿದ್ರು. ಎಲ್ಲಿದ್ದೆ ಅಂತ ನೀವು ಕೋರ್ಟಲ್ಲಿ ಹೇಳಿದ್ರೆ ಆಯಿತು. ಆಗ ನಾನೇನು ಅಲ್ಲಿ ಫೋನು ಇಲ್ಲ, ಅವಾಗ ವಾಟ್ಸಪ್ ಏನೂ ಇಲ್ಲ ಅದರಲ್ಲಿ. ಆಗ ಮತ್ತೆ ತಂದೆಗೆ ಫೋನ್ ತಿರುಗಿಸಿದ್ರು. ತಂದೆ ನಂಬರ್ಗೆ ಇಲ್ಲಿ ಮನೆ ನಂಬರ್ಗೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ತಂದೆಗೆ ಸ್ವಲ್ಪ ಜೋರು ಮಾಡಿ ಬಿಡ್ಬೋದಂತೆ. ತಂದೆಗೆ ಫೋನ್ ಮಾಡಿ ಹೇಳಿದ್ರು ನಿಮಗೆ ಹೀಗೆ ಲಾ ಕಾಲೇಜಿಗೆ ಸಮಸ್ಯೆ ಆಗಿದೆ, ಎಲ್ಲ ಇವನ ಹಿಂದೆ ನಿಲ್ಲಿಸಿ ಮಾಡಿದಂಥ ದೂರು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದಾಗ ತಂದೆ ಆ ಕಡೆ ಅವನಿಗೆ ಬಿಡಬೇಡಿ, 4 ಬಾರಿಸಿ ಅವನಿಗೆ ಬುದ್ಧಿ ಕಲಿಸಿ ತೇಲಿ ನನ್ನ ಒಳಗೆ ಹಾಕಿ 4 ಲಾಠಿಯಲ್ಲಿ ಪಿಟ್ಟೆ ಬಿದ್ದದೆ. ನನ್ನ ಬಿಡಿಸಲಿಕ್ಕೆ ಕೂಡ ಒಬ್ಬ ಜನನ್ನು ಕಲಿಸಿಲ್ಲ. ಮತ್ತು ನಾನು ರಾಹುಲ್ ಬಲ್ಲಪ್ಪ ತೀರಿ ಹೋದ ಬಲ್ಲಲ್ ಬಸ್. ಒಂದು ರಿಕ್ಷಾ ಡ್ರೈವರ್ ಏನೋ ಪುಣ್ಯಕ್ಕೆ ಬಂದ. ಯಾವುದಕ್ಕೆ? ಅವನೇನೋ ಲೈಸೆನ್ಸ್ ತಗೊಂಡು ಹೋಗ್ಲಿಕ್ಕೆ. ಆ ರಿಕ್ಷಾ ಡ್ರೈವರ್ ಕರೆದು ಹೇಳಿದ್ರು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮೇಲೆ ರಾಹುಲ್ ಬಲ್ಲವ್ ಅಂತ ಇಲ್ಲಿ ಲಾ ಕಾಲೇಜ್ನಲ್ಲಿ. ಅವನು ಆಫೀಸ್ ಫೋನ್ ಮಾಡಿ ನಾನು ಇಲ್ಲಿ ಪರಿಸ್ಥಿತಿ ಇದ್ದೆ, ಅವನು ಬಂದು ಸೈನ್ ಮಾಡಿ ಬೇಲ್ ತಗೊಂಡು ನಾನು ತಗೊಂಡು ಹೋದಂತ ನನ್ನ ತಂದೆಯವರು ಕೂಡ ಅದು ನಾನು ಈಗಲೂ ಕೂಡ ನೆನಪಿದೆ. ಮತ್ತು ನನಗೇನು ಇವತ್ತಿನ ನಾನು ಒಬ್ಬ ಸತ್ಪ್ರಜೆಯಾಗಿ ಅತ್ಯುತ್ತಮ ಗುಡ್ ಸಿಟಿಸನ್, ಒಂದು ಸತ್ಪ್ರಜೆಯಾಗಿ ಕಾನೂನು ಯಾವ್ದು ತುಳ್ಳಬಾರ್ದು ಅಂತೇಳಿ ನಾನು ಒಳ್ಳೆ ಯುವಕನಾಗಿ ವಿದ್ಯಾರ್ಥಿ ದೇಶದಲ್ಲಿ ಈ ರೀತಿ ಬರಲಿಕ್ಕೆ ಆ ತಂದೆ ಮುಖಾಂತರ ಲಾಠಿ ಬಿಟ್ಟದ್ದು ಕೂಡ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಯ್ತು, ಅದೇ ಕಾರಣ ನಮ್ಮ ಬಿಡಿ ಮತ್ತೆ ಸಮಸ್ಯೆ ಆಗುವಂಥ ವಿಚಾರ ಆಗ್ತದೆ. ಸೊ ಆದ ಕಾರಣ ನಾವೆಲ್ಲ ಯುವಕರು ಸರಿದಾರಿಗೆ ತರಬೇಕಾದ್ರೆ ಸಣ್ಣದಲ್ಲಿ ಒಂದಲ್ಲ ಅದನ್ನು ನಾವು ನಿಲ್ಲಿಸುವಂಥ ಕೆಲಸ ಆಗಬೇಕು. ನಾವು ಒಂದಕ್ಕೆ ಇಲ್ಲ ಮತ್ತೆ ಅಭ್ಯಾಸ ಆಗಿ ಅಬ್ಬಿಚೋಲ್ ಅಫೆಂಡ್ ಮಾಡದೆ ಮಾಡಿ, ಯಾಕೆ ನಮಗೆ ಜನ ಇದ್ದಾರೆ ಬಿಡಿಸ್ಲಿಕ್ಕೆ ಅಂತ ಹೇಳಿ ಅದು ನಿಮ್ಮ ಹತ್ರ ಕೂಡ ಬರ್ತದೆ. ನೀವು ಮುಲಾಜಾಲಿ ಮಾಡ್ತೀವಿ 3 ನಾವು ಬರುವವನೇ ಬರುವುದು, ಮತ್ತೊಮ್ಮೆ ಜೋರು ಮಾಡಿದೆ ಮತ್ತೊಮ್ಮೆ ನಿಮ್ಮ ಮೇಲೆ ಕೋಪ, ಲಾಸ್ಟಿಗೆ ಕೋಪ ಹೋಗೋ ಬದಲು ನಿಮ್ಮ ಹೆಸರು ಕೆಡಿಸಿ ಅವನು ಫಸ್ಟಿಗೆ ಕೋಪ ಆದ್ರೆ ಚಿಂತೆ ಇಲ್ಲ, ಬೆಸ್ಟ್ ಅಲ್ಲ, ಟೆನ್ಷನ್ ಇಲ್ಲಲ್ಲ. ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಪ್ರೀತಿ, ಸೋದರತೆ, ಏಕತೆ, ಸಮಾಜದ ಮುಂದೆ ಹೋಗುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಳ್ತಾ, ಖಂಡಿತವಾಗಿಯೂ ಬಹುಶಃ ನನಗೆ ಸಭಾಧ್ಯಕ್ಷ ನಾನು ನಮ್ಮ ನಾಯಕರು ಬಂದು ಕೇಳಿಕೊಟ್ಟಾಗ ನಾನು ಬಹುಶಃ ಸ್ವೀಕರಿಸೋರಿಗೆ ಹೇಳಿದ್ದೇನೆ, ನನಗೆ ಸಮಸ್ಯೆ ಇಲ್ಲ, ನನಗೆ ಮಂತ್ರಿ ಸ್ಥಾನ ಆಗಬೇಕಂತ ಕೂಡ ನಾನು ಯಾವುದೂ ಕೂಡ ಇಷ್ಟ ತನಕ ನನ್ನ ಜೀವನದಲ್ಲಿ ನಾನು ಯಾವುದೇ ಒಂದು ಸಂಘ ಸಂಸ್ಥೆ ಲೆಟರ್, ಯಾವುದೇ ಒಬ್ಬ ನಾಯಕನ ಲೆಟರ್, ಇನ್ನೊಬ್ಬ ನನ್ನ MLA ಟಿಕೆಟ್ಗಾಗಿ ನಾವು ಒಂದೇ ಒಂದು ಮಂತ್ರಿ ಬೇರೆ ತುಂಬ ಜನ ಕೇಳಿ ನಾವು ಬರಬೇಕಾ ನಿಯೋಗ ಬರಬೇಕು, ಈಗ ನಾನು ಬೇಡ ಅಂತ ಹೇಳಿ ದೇವರು ಅಲ್ಲಾಹ್ ತಾಲಾಗೆ ಇಚ್ಛಿಸಿ ಕೊಡ್ತಾನೆ. ಸಮಾಧಾನದಿರು, ನಮಗೇನಿದೆ ತೊಂದರೆ ಇಲ್ಲ ಅಂತ ಹೇಳಿ ಬಹುಶಃ ನಾನು ಅದೆಲ್ಲ ಇದ್ದೆ. ನನಗೆ ಮುಂದಿನ ದಿವಸ ಹೇಳಿದ್ರು ನಾಯಕರು, ನಿನ್ನ ಹೆಸರು ಫಸ್ಟ್ ಲಿಸ್ಟ್ ನೀನು ಯಾಕೆ ಟೆನ್ಷನ್ ಮಾಡ್ತೀನಿ, ನಾನು ಕಡಿಮೆ ಕೊಡಲಿಲ್ಲ. ನೆಕ್ಸ್ಟ್ ಡೇ ಸಡನ್ ಕರೆದು ಹೇಳಿದಾಗ ರಾತ್ರಿ 11 ಗಂಟೆಗೆ ರಾಹುಲ್ ಗಾಂಧಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಇಲ್ಲಿ 9ರಲ್ಲಿ ನೀನೇ ನಮಗೆ ಇವತ್ತು ಕಾಣುವಂಥದ್ದು ಇದು ಈ ರೀತಿಯಲ್ಲಿದ್ದಾಗ ನಾನು ಹೇಳಿದೆ ಅಧ್ಯಕ್ಷ ಸ್ಥಾನ ನನಗೆ ತೊಂದರೆ ಇಲ್ಲ, ನನಗೆ ಮಂತ್ರಿ ಸ್ಥಾನದ ಬಗ್ಗೆ ನನಗೆ ಚಿಂತೆ ಇಲ್ಲ, ಆದರೆ ನನಗೆ 2 ಒಂದು ಸಮಸ್ಯೆ ವಹಿಸ್ಕೊಡ್ಲಿಕ್ಕೆ ಅಂತೇಳಿ 2 ಸಮಸ್ಯೆ ನನಗೆ, ಅದು ನನಗೆ ಆಗ್ಬೋದಾ ಅಂತ ಏನಂತ ಕೇಳಿದೆ. ನಾನಿಲ್ಲಿ ಒಂದು ವಿಚಾರ ಏನಂತ ಹೇಳಿದರೆ, ನಮಗೆ ಸಣ್ಣದಿಂದಲೂ ಕೂಡ ನಮಗೆ ನಮ್ಮ ಮತ್ತು ಸುಳ್ಳೆ ಮಗಳೆಲ್ಲ ಕೆಲಸ ಸಂದರ್ಭದಲ್ಲಿ ಸಣ್ಣದಿಂದಲೂ ಕೂಡ ನಮ್ಮ ಹಿರಿಯರ ಮುಂದೆ ವಿರುದ್ಧ ಮಾತಾಡಿದವರು ಏನು ಹಿರಿಯರು ನನಗೆ ಏನೇ ಹೇಳಲಿ, ಇದೇ ನಾಯಕರಲ್ಲಿ ನಮ್ಮ ಮನೆಯಲ್ಲಿ ಹಿರಿಯರಲ್ಲಿ ತಂದೆಯರಲ್ಲಿ ನಮಗೆ ಏನೇ ಅವರು ಜೋರು ಮಾಡಿದ್ರು, ನನ್ನ ತಪ್ಪಿಲ್ಲದ್ರೆ ಜೋರು ಮಾಡಿದ್ರು ಕೂಡ ಅವರಲ್ಲಿ ಮತ್ತೆ ನಮ್ಮ ಆರ್ಗ್ಯುಮೆಂಟ್ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ನಮ್ಮ ತಂದೆ ಹತ್ರ ನಾನು ಮಾತಾಡಬೇಕಾದ್ರೆ ನಮ್ಮ ಡೋರಿನ ಸೈಡಿನಲ್ಲಿ ನಿಂತು ತಾಯಿ ಹತ್ರ ಹೇಳಿ ಇನ್ಫ್ಲುಯೆನ್ಸ್ ಮಾಡಿ ಮಾತಾಡೋದು ನಮಗೆ ಸಣ್ಣದಲ್ಲಿ ಬಂದೊಂದು ಸಂಪ್ರದಾಯ. ನಾನು ಹೇಳಿದೆ ಹಿರಿಯರಿಗೆ ನಾವು ಎಲ್ಲಿ ಕೂಡ ರಿಪ್ಲೈ ಕೊಡ್ತಾನೆ ಇಲ್ಲ, ಏನಕ್ಕೆ ಸುಮ್ಮನೆ ನಾವು ಇರ್ತೇವೆ. ಈಗ ನಾನು ಮೇಲೆ ಕೂತ್ಕೊಂಡು ಹಿರಿಯ ನಾಯಕರೇ ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಸುಮ್ಮನೆ ಇದ್ದು ನನಗೆ ಇಲ್ಲಿ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಆಗಿದೆ, ಹೇಗೆ ಅವ್ರಿಗೆ ಹೇಳೋದಂತ ಹೇಳಿ
ಸಮಸ್ಯೆ ಆಗುವಂಥ ವಿಚಾರ ಆಗಿದೆ, ಅದೇನು ತೊಂದರೆ ಇಲ್ಲ, ಅದು ಆಗ್ತದೆ. ಮತ್ತೊಂದು ಹೇಳಿದೆ, ನಾನು ಸಣ್ಣದಿಂದಲೂ ಕೂಡ ಪಕ್ಷದ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಜನರ ಮಧ್ಯೆ ನಿಕಟವಾಗಿ ಸಂಪರ್ಕ ಇಟ್ಟುಕೊಂಡು ಬಹುಶಃ ನಾನು ಓಡಾಡಿದಂಥದ್ದು ವ್ಯಕ್ತಿತ್ವ. ನಾನು ಇಷ್ಟು ವರ್ಷದ 30 ವರ್ಷದ ರಾಜಕೀಯದಲ್ಲಿ ಬಹುಶಃ ಇವತ್ತು ನಾನು ಸ್ಪೀಕರ್ ಸ್ಥಾನವಾಗಿ ಇದ್ದುಕೊಂಡು ನೀವು ನಾಳೆ ಪ್ರೋಟೋಕಾಲ್ ಅದಕ್ಕೆ ಹೋಗಬೇಡಿ ಇದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳಿಕೊಂಡ್ರೆ ನನ್ನಿಂದ ಇದು ಆಗುವಂಥ ವಿಚಾರ ಅಲ್ಲ. ಅದಕ್ಕೆಲ್ಲ ನೀವು ಪಕ್ಷದ ಕಾರ್ಯಕ್ರಮ ಬಿಟ್ಟು ಬೇರೆ ಯಾವುದೇ ಸಾರ್ವಜನಿಕ ಹೋಗ್ಲಿಕ್ಕೆ ನಿನಗೇನು ತೊಂದರೆ ಇಲ್ಲ ಅಂತೆಲ್ಲ ಅವರ ಒಪ್ಪಿಗೆ ಪಡೆದೆ ಬಹುಶಃ ಇವತ್ತು ಎಲ್ಲ ಕಾರ್ಯಕ್ರಮ ಭಾಗವಹಿಸುವಂಥ ಅವಕಾಶ ಇವತ್ತು ನಾನು ಮಾಡ್ತಾ ಇದ್ದೆ. ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿ, ಏನಾದರೂ ನೀವು ಜನರ ಮಧ್ಯೆ ಇರುವಂಥ ನಿಕಟ ಸಂಪರ್ಕ ಬೇಕಾ, ಈ ಹುದ್ದೆ ಬೇಕಂತ ಕೇಳಿದರೆ ಈ ಹುದ್ದೆಯನ್ನು ತಿರಸ್ಕರಿಸಿ ನಾನು ಜನರ ಮಧ್ಯೆ ಇರುವ ಓಡಾಡುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೀನಿ ಹೇಳುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಆದ ಕಾರಣ ಹುದ್ದೆ ಬರ್ತದೆ, ಅಧಿಕಾರ ಹೋಗ್ತದೆ. ಅದು ಜನರ ಮಧ್ಯೆ ನಿಮ್ಮ ಮಧ್ಯೆ ಇರುವ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಅವಕಾಶ ಇವತ್ತು ಆಗಬೇಕು. ಆ ಪ್ರೀತಿ ವಿಶ್ವಾಸವನ್ನು ಮುಸ್ಲಿಂ ಒಕ್ಕೂಟ ಸಮುದಾಯದ ಒಕ್ಕೂಟ ಕೂಡ ಎಲ್ಲರ ಪ್ರೀತಿ ವಿಶ್ವಾಸ ಪಡೆಯುವಂಥ ದೊಡ್ಡ ಮಟ್ಟದ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು ಅಂತ ಹೇಳಿಕೊಳ್ತಾ, ನೀವು ನಿಮಗೆ ಯಾವುದೇ ಕೆಲಸ ಇದ್ರೂ ಕೂಡ ನಿಮ್ಮ ಶಾಸಕ ಮತ್ತು ನಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡಿ, ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನಾನು ಎಲ್ಲ ರೀತಿ ಯಾವುದೇ ರೀತಿಯ ಸಹಕಾರ ಬೇಕು ಆ ಎಲ್ಲ ರೀತಿಯ ಸಹಕಾರಗಳು ನನ್ನ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತಂತ ಕೂಡ ಹೇಳಿಕೊಳ್ತಾ, ಈಗಾಗಲೇ ಶಾಸಕರು ಈ ಪ್ರದೇಶಕ್ಕೆ ಒಂದು ರಿಂಗ್ ರಸ್ತೆ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ, ಇಂಥ ಹಲವಾರು ಈ ಭವಿಷ್ಯ ಸಂಬಂಧಪಟ್ಟ ಈಗಾಗಲೇ ಬಹಳಷ್ಟು ಅವ್ರ ಪ್ರಯತ್ನ ಎಲ್ಲ ಕೂಡ ಮಾಡ್ತಾರೆ. ಆ ಪ್ರಯತ್ನಕ್ಕೆ ಸಂಬಂಧಪಟ್ಟ ನನ್ನ ಪ್ರೋತ್ಸಾಹಕ್ಕೂ ನಾನು ಕೊಡ್ತಂದು ಹೇಳಿಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂತೆಲ್ಲ ನನ್ನ ಸೋದರಿಗೆ ನಮಸ್ಕಾರ. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.